ನಮನಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಇವರ ನಿರ್ದೇಶನದಂತೆ ಭಾರತ ಸ್ವಾತಂತ್ರ್ಯದ 75 ವರ್ಷಗಳ ಅಮೃತ ಮಹೋತ್ಸವದ ಅಂಗವಾಗಿ ಆಗಸ್ಟ್ 2021 ಮಾಹೆಯಲ್ಲಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳಿಂದ ಹಮ್ಮಿಕೊಳ್ಳಬೇಕಾದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ 24ನೇ ವಾರದ ಕಾರ್ಯಕ್ರಮವಾಗಿ ಇಂದು ನಾವು ಸೋಮೇಶ್ವರ ಪುರಸಭೆಯ ಆಯೋಜಕತ್ವದಲ್ಲಿ ಲಯನ್ಸ್ ಕ್ಲಬ್ ಪಂಪೆಲ್ ಕಲ್ಪವೃಕ್ಷ ಇದರ ಸಹಯೋಗದೊಂದಿಗೆ ಪಿಲಾರ್ ಕ್ಲಸ್ಟರ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯದ ಮಹತ್ವ ಮತ್ತು ಹಿನ್ನೆಲೆ ಎಂಬ ವಿಷಯದ ಬಗ್ಗೆ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು ಇಂದು ನಾವು ಏರ್ಪಡಿಸಿರುತ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯವರಾದ ವಾಣಿ ಮೇಡಮ್ ಇವರು ವಹಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಯಾವುದೇ ಕಾರ್ಯಕ್ರಮವು ಪ್ರಾರಂಭಿಸುವ ಮುನ್ನ ದೇವರನ್ನು ಸ್ಮರಿಸುವುದು ನಮ್ಮ ಸಂಪ್ರದಾಯ. ಅದರಂತೆ ಪ್ರಾರ್ಥನೆಯನ್ನು ನಮ್ಮ ಉಚ್ಚಿಲಗುಡ್ಡೆ ಶಾಲೆಯ ವಿದ್ಯಾರ್ಥಿಗಳಾದ ಕುಮಾರಿ ಸುಹಾನ ಹಾಗೂ ಕುಮಾರಿ ಸನಾ ಇವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ತನುಮನವ ಅರ್ಪಿಸುವೆ ದೇವ, ಸ್ವೀಕರಿಸಿ ನೀ ಹರಸು ದೇವ. ತನುಮನವ ಅರ್ಪಿಸುವೆ ದೇವ, ಸ್ವೀಕರಿಸಿ ನೀ ಹರಸು ದೇವ. ಎಲ್ಲ ನಿನ್ನ ದಾನ ಸ್ತೋತ್ರ ನನ್ನ ದೇವ, ಎಲ್ಲ ನಿನ್ನ ದಾನ ಸ್ತೋತ್ರ ನನ್ನ ದೇವ. ತಾಯಿ ಗರ್ಭದಲ್ಲಿ ಜೀವನೆರಳ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನಿಟ್ಟೆ. ತಾಯಿ ಗರ್ಭದಲ್ಲಿ ಜೀವನೆರಳ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನಿಟ್ಟೆ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ತನುಮನವ ಅರ್ಪಿಸುವೆ ದೇವ, ಸ್ವೀಕರಿಸಿ ನೀ ಹರಸು ದೇವ. ಸ್ವೀಕರಿಸಿ ನೀ ಹರಸು ದೇವ, ಸ್ವೀಕರಿಸಿ ನೀ ಹರಸು ದೇವ. ಕಾರ್ಯಕ್ರಮಕ್ಕೆ ಬಂದಂತಹ ಸರ್ವರನ್ನು ಪ್ರಾರ್ಥಿಸಿದ್ದಾರೆ ನಮ್ಮ ಪಿಲಾರ್ ಕ್ಲಸ್ಟರ್ನ CRP ಆದ ಹರೀಶ್ ಕುಮಾರ್ ಸರ್ ಇವರು. ಆತ್ಮೀಯರೇ, ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಗಣ್ಯರಿಗೆ ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಶಿಕ್ಷಕ ಬಂಧು ಮಿತ್ರರಿಗೆ, ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಪ್ರಥಮವಾಗಿ ನಾನು ವಂದಿಸುತ್ತಾ, ಇವತ್ತೊಂದು ವಿಶೇಷವಾದ ಒಂದು ಮಕ್ಕಳ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಹಾಗೆಯೇ ಲಯನ್ಸ್ ಕ್ಲಬ್ ಪಂಪೆಲ್ ಕಲ್ಪವೃಕ್ಷ ಇದರ ಸಹಯೋಗದೊಂದಿಗೆ ಇವತ್ತು ಈ ಒಂದು ಮಕ್ಕಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ನಾವು ಪಡೆದು 75ನೇ ವರ್ಷದ ಈ ಒಂದು ಹಾದಿಯಲ್ಲಿ ನಾವು ಇದ್ದೇವೆ. 75 ವಾರಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವು ವಾರ ವಾರ ನಡೀತಾ ಇದೆ. ಈ 24ನೇ ವಾರದ ಈ ಒಂದು ಕಾರ್ಯಕ್ರಮ ಮಕ್ಕಳಿಗಾಗಿ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆ, ಸ್ವಾತಂತ್ರ್ಯದ ಮಹತ್ವ ಮತ್ತು ಹಿನ್ನೆಲೆ ಎಂಬ ವಿಷಯದ ಬಗ್ಗೆ ಮಕ್ಕಳಿಗೆ ಪ್ರಬಂಧ ಮತ್ತು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ನಾನು ಹೀಗೆ ನಮ್ಮ ಲಯನ್ಸ್ ಕ್ಲಬ್ ಇವರು ನಮಗೆ ಪಿಲಾರ್ ಶಾಲೆಯಲ್ಲೊಮ್ಮೆ ಭೇಟಿಯಾದಾಗ ನಾನು ಮಾತಾಡಿದೆ. ಆಗ ಅವರು ಹೇಳಿದರು, ಸರ್ ನಾವಿದ್ದೇವೆ ನಿಮ್ಮೊಟ್ಟಿಗೆ, ನಾವು ಒಂದು ಒಳ್ಳೆಯ ರೀತಿಯಿಂದ ಇದನ್ನು ಮಾಡುವ, ಮಕ್ಕಳಿಗಾಗಿ ನಾವೊಂದು ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ಮಾಡಬೇಕು, ನಾವಿದಕ್ಕೆ ನಿಮಗೆ ಸಹಕರಿಸ್ತೇವೆ ಅಂತ ಅವರು ಭರವಸೆ ಕೊಟ್ಟರು. ನಮಗೆ ಏನೆಲ್ಲ ಬೇಕು ನಮ್ಮ ಹತ್ರ ಹೇಳಿ, ನಾವು ಮಾಡ್ತೇವೆ ಅಂತ ಹೇಳಿದರು. ಅದಕ್ಕಾಗಿ ಅವರ ಒಂದು ಸಹಕಾರದೊಂದಿಗೆ ಇವತ್ತು ಈ ಒಂದು ವೇದಿಕೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಯಾಗಿರುವಂಥ ಸನ್ಮಾನ್ಯ ಶ್ರೀಮತಿ ವಾಣಿ ಆಲ್ವಾ ಇವರನ್ನು ನಾನು ಎಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ ಮೇಡಮ್.
ಹಾಗೆಯೇ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದ ಅನ್ನು ಆಯೋಜಿಸಿರುವಂಥ ಲಯನ್ಸ್ ಕ್ಲಬ್ ಪಂಪೆಲ್ ಕಲ್ಪವೃಕ್ಷ ಇದರ ಅಧ್ಯಕ್ಷರು ಇದ್ದಾರೆ ಶ್ರೀಯುತ ರಾಜೇಶ್ ಶೆಟ್ಟಿ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರ ಬಗ್ಗೆ ಹೇಳುವುದಾದರೆ ಅವರು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಬಂದಿರುವಂಥವರು. ಹಾಗೆ ಅವರಿಗೆ ಸರ್ಕಾರಿ ಶಾಲೆ ಅಂದರೆ ಬಹಳ ಒಂದು ಅವರು ಒತ್ತನ್ನು ಕೊಡುವಂಥವರು. ಸರ್ಕಾರಿ ಶಾಲೆ ಆದರೆ ನಾನು ನೋಡಿದೆ, ಪಿಲಾರ್ ಶಾಲೆಯಲ್ಲಿ ತುಂಬ ಅಭಿವೃದ್ಧಿಯನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಅವರು. ಅಂದರೆ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿಯೂ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರ ಜನಮೆಚ್ಚುಗೆ ಗಳಿಸಿದಂಥ ಅವರು ರಾಜೇಶ್ ಶೆಟ್ಟಿ ಅವರು. ಹಾಗೆ ಸರ್ಕಾರಿ ಶಾಲೆಯ ಮಕ್ಕಳಂತ ಹೇಳುವಾಗ ಅವರು ಕೂಡಲೇ ಒಪ್ಪಿಕೊಂಡರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಮತ್ತೊಮ್ಮೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂಥ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಯಾಗಿರುವಂಥ ಕೃಷ್ಣಯ್ಯ ಶೆಟ್ಟಿ ತಾರೆಮಾರ್ ಇವರನ್ನು ನಾನು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ ಸರ್. ಹಾಗೆ ಲಯನ್ಸ್ ಕ್ಲಬ್ಬಿನ ಕೋಶಾಧಿಕಾರಿಯಾಗಿರುವಂಥ ಶ್ರೀಯುತ ಸತ್ಯಪ್ರಕಾಶ್ ಶೆಟ್ಟಿ ಕೂಡ ನಮ್ಮೊಂದಿಗಿದ್ದಾರೆ ಸರ್. ನಿಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಇಲಾಖೆಯಿಂದ ನಮ್ಮೊಂದಿಗಿರುವಂಥ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ನಾವು ಹೇಳಿದ್ರು ಕೂಡ ಅಲ್ಲಿ ತಪ್ಪದೇ ಹಾಜರಿದ್ದು ನಮಗೆ ಪ್ರೋತ್ಸಾಹವನ್ನು, ನಮಗೆ ನಿರ್ದೇಶನವನ್ನು ನೀಡುತ್ತಿರುವಂಥ ನಮ್ಮ ECO ಮೇಡಮ್ ಅವರು ಶ್ರೀಮತಿ ಜ್ಯೋತಿ ಮೇಡಮ್ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಉತ್ತಮ ಕಾರ್ಯವನ್ನು ನಮ್ಮ ಕ್ಲಸ್ಟರ್ನಲ್ಲಿ ಮಾಡ್ತಾ ಇರುವಂಥ ಓರ್ವ BRP ಅಂದರೆ ಶ್ರೀಮತಿ ನೀತಾ ಗಟ್ಟಿ ಮೇಡಮ್ ಅವರು ಕೂಡ ನಮ್ಮೊಂದಿಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಮೇಡಮ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶಾಲೆಯ ಶಿಕ್ಷಕರಿದ್ದೀರಿ ನೀವು, ಹಾಗೆ ಪೋಷಕರು ಸಹ ಬಂದಿದ್ದೀರಿ. ಹಾಗೆ ಪ್ರೀತಿ ಎಲ್ಲ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಹಾಗೆ ಮುಖ್ಯ ಶಿಕ್ಷಕರಿದ್ದಾರೆ, ಆನಂದಾಶ್ರಮ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಇದ್ದಾರೆ. ಹಾಗೆ ಎಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮುಂದೆ ಸ್ವಾತಂತ್ರ್ಯದ 75 ವರ್ಷಗಳಲ್ಲಿ ನಡೆದ ಸ್ವಾತಂತ್ರ್ಯದ ಮಹತ್ವ ಮತ್ತು ಹಿನ್ನೆಲೆ ಎಂಬ ವಿಷಯದ ಬಗ್ಗೆ ನಡೆದ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಶಾಲಾ ಮಟ್ಟದಲ್ಲಿ ವಿಜೇತರಾಗಿ ಕ್ಲಸ್ಟರ್ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಲಯನ್ಸ್ ಕ್ಲಬ್ ಪಂಪೆಲ್ ಕಲ್ಪವೃಕ್ಷ ಇವರ ವತಿಯಿಂದ ನೀಡಲಾಗುತ್ತಿರುವ ಪ್ರೋತ್ಸಾಹಕ ಬಹುಮಾನವನ್ನು ಅಧ್ಯಕ್ಷರಾದ ರಾಜೇಶ್ ಶೆಟ್ಟಿ ಸರ್ ಹಾಗೂ ವೇದಿಕೆಯಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಪ್ರೋತ್ಸಾಹಕ ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಜೇತರಾದ ಪ್ರತಿಮಾ ಹೆಬ್ಬರ್, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ ಇವರು ಓದಿ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶುಭೋದಯ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಶಾಲಾ ಹಂತದಲ್ಲಿ ಭಾಗವಹಿಸಿ ವಿಜೇತರಾದಂಥ ಮಕ್ಕಳ ಪಟ್ಟಿಯನ್ನು ಓದ್ತಾ ಇದ್ದೇನೆ. ಅದರ ಪ್ರಕಾರ ಬಂದು ಅದರ ಬಹುಮಾನ ತೆಗೆದುಕೊಳ್ಳಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮೊದಲನಿಗೆ ಪ್ರಾಥಮಿಕ ಶಾಲಾ ವಿಭಾಗ ರಿಯಾನ್ ಡಿಸೋಜಾ, RCC ಸೆಂಟ್ರಲ್ ಸ್ಕೂಲ್ ಬಗಂಬಿಲ. ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ. ಫಾತಿಮಾ ನಿದಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆ. ರಿಷಬ್ ಬಿ ಪರಿಜ್ಞಾನ ಸ್ಕೂಲ್. ಫಾತಿಮಾ ಮುನಿಷಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿನಡ್ಕ. ವಂದಿತಾ ಡಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು. ಸಮೃದ್ಧಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಪಲ. ನಿಖಿಲ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ. ಚಿನ್ಮಯ್ ಅನುದಾನಿತ ಶ್ರೀ ಸ್ವಾಮಿ ರಮಾನಂದಾಶ್ರಮ ಕೊಲ್ಯ. ಪ್ರಗತಿ ಆರ್ ಅನುದಾನಿತ ಸ್ಟೆಲ್ಲಾ ಮಾರಿಸ್ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆಕಾರ್. ದೀಕ್ಷಿತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರ್. ಪ್ರಬಂಧ ಸ್ಪರ್ಧೆಗಳು ನಡೆಸಿದ್ದೇವೆ.
ಸ್ಪರ್ಧಿಗಳ ಬಹುಮಾನ ವಿಜೇತರ ವಿವರ ಇಂತಿದೆ. ಫಾತಿಮತ್ ಸನಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ. ಲಹರಿ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಮೆಲ್. ಫಾತಿಮತ್ ಶಹೀಲಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿನಡ್ಕ. ಶಹೀಲಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು. ಶ್ರವಿತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಪಲ. ರಜಿತ್ ಶೆಣೈ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆ. ತ್ರಿಷಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ. ಸಾತ್ವಿಕ ಅನುದಾನಿತ ಶ್ರೀ ರಮಾನಂದಾಶ್ರಮ ಕೊಲ್ಯ. ರಿಷಾ ಅನುದಾನಿತ ಸ್ಟೆಲ್ಲಾ ಮಾರಿಸ್ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆಕ್ಕಾರ್. ಸ್ನೇಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರ್. ಅದೇ ರೀತಿ ಹೈಸ್ಕೂಲ್ ನಲ್ಲಿ ವಿಜೇತರಾದ ಪಟ್ಟಿ ಇಂತಿದೆ. ಸಿಂಚನಾ ಎಸ್ ಆಚಾರ್ಯ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿ. ಅದಿತಿ ಎಸ್ ಶೆಟ್ಟಿ ಕಾರ್ಮೆಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ಶರಣ್ಯ ಎ ಬಿ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ಮನ್ವಿತ್ JHS ಕುಂಪಲ. ಪ್ರಬಂಧ ಸ್ಪರ್ಧೆಗಳಲ್ಲಿ ಶಾಲಾ ಹಂತದಲ್ಲಿ ವಿಜೇತರಾದವರು ಲಾರೆನ್ಸ್ ಡಿಸೋಜಾ ಅಸಿಸಿ ಸೆಂಟ್ರಲ್ ಸ್ಕೂಲ್ ಬಗಂಬಿಲ. ಶೆಟ್ಟಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಅನುಷಾ ಶೆಟ್ಟಿ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ಡಯಾನ ಕ್ರಾಸ್ತಾ JHS ಕುಂಪಲ. ಶಾಲಾ ಹಂತದಲ್ಲಿ ಬಹುಮಾನವನ್ನು ಸ್ವೀಕರಿಸಿದಂಥವರಿಗೆಲ್ಲರಿಗೆ ಅಭಿನಂದನೆಗಳು. ಬಹುಮಾನ ವಿಜೇತರಾದ ಪಟ್ಟಿಯನ್ನು ಓದಿದ ಪ್ರತಿಮಾ ಹೆಬ್ಬಾರ್ ಇವರಿಗೆ ಧನ್ಯವಾದಗಳು. ಮುಂದೆ 25ನೇ ವಾರದ ಕಾರ್ಯಕ್ರಮವಾದ ಸದ್ಭಾವನಾ ದಿನಾಚರಣೆಯನ್ನು ಭಾರತದ ಎಲ್ಲ ಜನತೆಯ ಭಾವೈಕ್ಯ ಮತ್ತು ಸೌಹಾರ್ದತೆಗಾಗಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಜಾತಿ, ಪ್ರದೇಶ, ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆಯೇ ಭಾರತದ ಎಲ್ಲ ಜನತೆಯ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಪ್ರತಿಜ್ಞೆ ಮಾಡಬೇಕಾಗಿರುವುದರಿಂದ ತಾವೆಲ್ಲರೂ ಎದ್ದು ನಿಂತು ಈ ವಿಧಿಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಪ್ರತಿಜ್ಞಾ ವಿಧಿಯನ್ನು ಪ್ರತಿಮಾ ಹೆಬ್ಬಾರ್ ಇವರು ಓದಿ ಹೇಳಬೇಕಾಗಿ ಕೇಳಿಕೊಳ್ತಿದ್ದೇನೆ. ಜಾತಿ ಧರ್ಮ ಪ್ರದೇಶ ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ಭಾರತದ ಎಲ್ಲ ಜನತೆಯ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಅಲ್ಲದೆ ವೈಯಕ್ತಿಕವಾಗಿ ಆಗಲಿ ಅಥವಾ ಸಾಮೂಹಿಕವಾಗಿ ಆಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಮತ್ತು ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇನೆಂದು ಸಹ ಪ್ರತಿಜ್ಞೆ ಮಾಡುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಸಹಕರಿಸುತ್ತಾ ಇವತ್ತಿನ ಎಲ್ಲ ಶಾಲೆಗಳಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕ ಬಹುಮಾನವನ್ನು ನೀಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇರುವಂತಹ ರಾಜೇಶ್ ಶೆಟ್ಟಿ ಸರ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಪಂಪೇಲ್ ಕಲ್ಪವೃಕ್ಷ, ಇವರು ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ಳ. ಮಕ್ಕಳಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಹರೀಶ್ ಅವರ ಒಂದು ಪ್ರಯತ್ನದಲ್ಲಿ ನಮಗೆ ಈ ಕಾರ್ಯಕ್ರಮದಲ್ಲಿ ಸಹಯೋಗ ಮಾಡಲಿಕ್ಕೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಪ್ರಪ್ರಥಮವಾಗಿ ಅವರನ್ನು ಸಹ ನಮ್ಮ ಸಂಸ್ಥೆಯ ಪರವಾಗಿ ನಾನು ಅಭಿನಂದಿಸುತ್ತೇನೆ. ಇದು ಬಹಳ ಒಂದು 2-3 ದಿವಸದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದರಿಂದಾಗಿ ಮಕ್ಕಳಿಗೆ ಸರ್ಟಿಫಿಕೇಟನ್ನು
ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಈಗ ಕರ್ಫ್ಯೂ ಎಲ್ಲ ಇರುವುದರಿಂದ ಶನಿವಾರ ನಮಗೆ ಯಾವುದೇ ಸರ್ಟಿಫಿಕೇಟ್ ನಾವು ತಯಾರು ಮಾಡಲಿಕ್ಕೆ ಆಗಲಿಲ್ಲ. ಮುಂದಿನ ದಿವಸದಲ್ಲಿ ಯಾರೆಲ್ಲ ಇಲ್ಲಿ ಆಗಿದ್ದಾರೋ ನಿಮಗೆಲ್ಲರಿಗೂ ನಾವು ಆ ಸರ್ಟಿಫಿಕೇಟನ್ನು ಹಂಚುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಮತ್ತು ಇನ್ನೂ ಸಹ ಈ ಮಕ್ಕಳು ಮುಂದೆ ಬಂದು ಸ್ವಾತಂತ್ರ್ಯ ಅಂತ ಹೇಳಿದರೆ ಬರೀ ಒಂದು ದಿವಸದ ಮಟ್ಟಿಗೆ, ನಾನು ಮೊನ್ನೆ ಪಿಲ್ಲರ್ ಸ್ಕೂಲಲ್ಲಿ ಸಹ ಹೇಳಿದೆ, ನಾನು 75 ದಿನ ಸ್ವಾತಂತ್ರ್ಯ ಅಂದರೆ ಬರೀ ಒಂದು ದಿವಸದ ಮಟ್ಟಿಗೆ ಬರೀ ಸ್ಟೇಟಸಲ್ಲಿ ಆಗಲಿ ಅಥವಾ ನಾವು ವಿಶ್ ಮಾಡೋದಲ್ಲಿ ಬರೀ ಒಂದು ದಿವಸಕ್ಕೆ ಅದು ಸೀಮಿತವಾಗಬಾರದು, ಇದು ನಿರಂತರವಾಗಿರಬೇಕಂತ ಹೇಳಿದೆ ನಾನು. ಹಾಗಾಗಿ ಈ 75 ದಿವಸ ನಿರಂತರ ಇರಬೇಕು ಹೊರತು ದೇಶದ ಬಗ್ಗೆ ಮಕ್ಕಳು ಬಹಳ ಅಭಿಮಾನವನ್ನು ಇಟ್ಟುಕೊಳ್ಬೇಕು. ದೇಶ ಅಂತ ಹೇಳಿದರೆ ಮೊದಲು ದೇಶ, ಆನಂತರ ಎಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಈ ದಿಸೆಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಹಿನ್ನೆಲೆ ಮತ್ತು ಸ್ವಾತಂತ್ರ್ಯ ಇದರ ಬಗ್ಗೆ ಗಮನವಿಟ್ಟು ನೀವೆಲ್ಲ ಅದಕ್ಕೆ ಪ್ರೋತ್ಸಾಹಿಸಬೇಕು, ದೇಶವನ್ನು ಪ್ರೀತಿಸಬೇಕಂತ ಹೇಳುತ್ತಾ ಇನ್ನು ಕಾರ್ಯಕ್ರಮವನ್ನು ಮುಂದಿನ ವಾಣಿಯಾಳರು ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಈ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ನಮಿಸುತ್ತಾ ವಿರಮಿಸುತ್ತೇನೆ. ಜೈ ಲೈನಿದು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಮ್ಮ ಕ್ಲಸ್ಟರ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಪಿಲಾರ್ ಕ್ಲಸ್ಟರ್ ವತಿಯಿಂದ ಸ್ಪರ್ಧೆಯನ್ನು ಏರ್ಪಡಿಸಿ ಬಹುಮಾನವನ್ನು ಇವತ್ತು ನೀಡ್ತಾ ಇರುವಂತಹ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದಂತಹ ಅಧ್ಯಕ್ಷರಿಗೆ ನಮ್ಮ ಕ್ಲಸ್ಟರ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಇಲಾಖೆಯ ECO ಆಗಿರುವಂತಹ ಜ್ಯೋತಿ ಮೇಡಮ್ ಇವರು ಮಕ್ಕಳಿಗೆ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈ ಪ್ರಬಂಧ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆ. ಇದರಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಗೌರವಿಸುವಂತಹ ಪುಟ್ಟ ಕಾರ್ಯ ಲಯನ್ಸ್ ಕ್ಲಬ್ ವತಿಯಿಂದ ನಡೆದಿದೆ. ಇಲಾಖೆಯ ಪರವಾಗಿ ತಮಗೆ ಅಭಿನಂದನೆಗಳು ಸರ್. ಉತ್ತಮವಾದ ಕಾರ್ಯ. ಪ್ರಾಯಶಃ ಈ ಸಮಯದಲ್ಲಿ, ಇಂಥ ಸಂಕಷ್ಟ ಸಮಯದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ತಾವು ಗುರುತಿಸಿದ್ದೀರಾ. ತಮ್ಮ ಸಹಾಯ ಹಸ್ತ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕು ಅನ್ನುವಂತಹ ಕಳಕಳಿಯ ಮನವಿ ನಮ್ಮದು. ಖಂಡಿತ ಸ್ಪಂದಿಸ್ತೀರಿ ಅನ್ನುವಂತಹ ಆಶಾಭಾವ ನಮ್ಮದು. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಹಿರಿಯರಾದಂತಹ ಮುಖ್ಯ ಶಿಕ್ಷಕರು ಹಾಗೂ ವಕೀಲರು ಇದ್ದೀರಿ ಸರ್, ತಮಗೆಲ್ಲರಿಗೂ ಕೂಡ ಗೌರವ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷದ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಸ್ವಾತಂತ್ರ್ಯದ ಹಣತೆಗೆ ಎಣ್ಣೆಯನ್ನು ಎರೆದು ಬೆಳಗಬೇಕಾದ ದಿವ್ಯ ದೀಪಗಳು ನಮ್ಮ ಮುಂದಿನ ಪೀಳಿಗೆ, ಈ ವಿದ್ಯಾರ್ಥಿಗಳು. ಒಂದು ಮಾತಿದೆ, ಎಣ್ಣೆ ಮುಗಿದು ಹೋಯಿತು ಅಂತೇಳಿ ಹಣತೆಯನ್ನು ಒಡೆಯುವುದಿಲ್ಲ, ಹೂ ಬಾಡಿ ಹೋಯಿತು ಅಂತೇಳಿ ಗಿಡವನ್ನು ಕಿತ್ತು ಹಾಕುವುದಿಲ್ಲ. ಇವೆರಡೂ ಕೂಡ ಪ್ರಕೃತಿಯ ಕೈಗೊಂಬೆಗಳು. ಹಾಗೆ ನಾವು ಕೂಡ ಪ್ರಕೃತಿಯ ಕೈಗೊಂಬೆಗಳು. ಈ ಪ್ರಕೃತಿಗೆ ವಿರುದ್ಧವಾಗಿ ನಾವು ನಡಿಲಿಕ್ಕಾಗುವುದಿಲ್ಲ. ಇದನ್ನೆಲ್ಲವನ್ನು ಎದುರಿಸಿಕೊಂಡು ನಾವು ಬದುಕಬೇಕಾದಂಥ ಅನಿವಾರ್ಯತೆ ಇದೆ. ಸ್ವಾತಂತ್ರ್ಯ ಉತ್ಸವದ ಸಂಭ್ರಮ, 75 ವರ್ಷಗಳ ಸಂಭ್ರಮವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡದಿದ್ದರೂ ಕೂಡ ದೇಶಭಕ್ತಿ, ಭಾವೈಕ್ಯತೆ ನಮ್ಮ ಹೃದಯ ಅಂತರಾಳದ ಧಮನಿಗಳಲ್ಲಿ ಹರಿದ್ರೆ ಮಾತ್ರ ನಾವೊಬ್ಬ ಭಾರತೀಯ ಅಂತೇಳಿ ಹೆಮ್ಮೆಯಿಂದ ಹೇಳ್ಬೋದು. ಸ್ವಾತಂತ್ರ್ಯದ ಹಣತೆಗೆ ಸದಾ ದೀಪವನ್ನು ಎರೆಯುತ್ತಾ ಅದನ್ನು ಬೆಳಗುವಂತಹ ದಿವ್ಯ ಜ್ಯೋತಿಗಳಾಗಿ ಅಂತೇಳಿ ನಿಮಗೆ ಶುಭವನ್ನು ಹಾರೈಸುತ್ತಾ, ಮುಂಬರುವ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಮಕ್ಕಳೇ. ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರು ಕಂಡಂತಹ ಕನಸು, ಧೀಮಂತ ಕನಸನ್ನು ನನಸಾಗಿಸಿ ನಮ್ಮ ಭವ್ಯ ಭಾರತವನ್ನು ರಾಮರಾಜ್ಯವಾಗಿಸುವಂತಹ ದಿಟ್ಟ ಹೆಜ್ಜೆಯನ್ನು ಇಡುವಲ್ಲಿ ಭಗವಂತ ನಮಗೆ ಅನುಗ್ರಹವನ್ನು ನೀಡಲಿ ಅಂತೇಳಿ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವಂದನೆಗಳು. ಲಯನ್ಸ್ ಕ್ಲಬ್ಬಿನ ಸಹಕಾರವನ್ನು ಶ್ಲಾಘಿಸುತ್ತಾ ಮಕ್ಕಳಿಗೆ ಶುಭ ಹಾರೈಸಿದ ನಮ್ಮ ಜ್ಯೋತಿ ಮೇಡಮ್ ಅವರಿಗೆ ಅಭಿನಂದನೆಗಳು. ಮುಂದೆ ನಮ್ಮ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿ ನೀತಾ ಮೇಡಮ್ ಇವರು ಮಕ್ಕಳನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ಪ್ರೀತಿಯ ಉನ್ನತ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿಗೆ ಹಾಗೂ ಗುರುವರಿಯರಿಗೆ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ವಂದಿಸುತ್ತಾ, ನಿಜವಾಗಿಯೂ ತುಂಬ ಖುಷಿ ಆಗ್ತದೆ. ನಿಮಗೂ ತುಂಬ ಖುಷಿಯಾಗಿರ್ಬೋದಲ್ಲ ಮಕ್ಕಳೇ? ಎಷ್ಟು ದಿವಸದ ನಂತರ ನಾವೊಂದು ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಕೂತ್ಕೊಂಡು ಒಂದು ಒಳ್ಳೆಯ ಕೂತ್ಕೊಂಡು ಎಲ್ಲರೊಟ್ಟಿಗೆ ಭಾಗವಹಿಸುವುದೇ ಒಂದು ದೊಡ್ಡ ಸಂತೋಷದ ದಿವಸ ಇವತ್ತು, ಹೌದಲ್ವಾ? ಇವತ್ತಿನ ದಿವಸಕ್ಕೆ ನಿಜವಾಗಿಯೂ ಸ್ವಾತಂತ್ರ್ಯ ಅಂದರೆ ಏನು ಅಂತ ಎಲ್ಲರಿಗೂ ಅನುಭವ ಆಗಿದೆ. ಮನುಷ್ಯನ ಸ್ವಾತಂತ್ರ್ಯ
ಯಾವ್ಯಾವ ರೀತಿಯಲ್ಲಿ ಕಸಿದುಕೊಳ್ಬೋದೆಂಬುದು ಎಲ್ಲರಿಗೂ ಅರಿವಾಗಿದೆ, ಹೌದಲ್ವಾ? ಕೊರೋನಾ ಬಂದ ನಂತರ 1.5 ವರ್ಷದಿಂದ ನಾವು ಎಲ್ಲರ ಬೇಕು ಬೇಡಗಳು ಯಾವುದಕ್ಕೂ ಮಾನ್ಯತೆ ಇಲ್ಲದೆ ನಾವೆಲ್ಲರೂ ನಮ್ಮ ಮನೆ ಸೇರುವಾಗಿದೆ, ಹೌದಲ್ವಾ? ಬರುವಾಗಿಲ್ಲ, ನಾವು ಯೋಚಿಸಿದ ಹಾಗೆ ಎಲ್ಲೂ ಹೋಗುವಾಗೆ ಇಲ್ಲ. ಇನ್ನೊಂದು ಕಡೆ ಸೇರಿ ಮದುವೆ ಸಮಾರಂಭ ಆಗಲಿ, ಇನ್ನೊಬ್ಬರು ಹುಟ್ಟಿದ ಯಾವುದರಲ್ಲೂ ಭಾಗವಹಿಸುವಾಗ ನೋಡಿ ಹೇಗೆ ನಮ್ಮ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರ್ತದೆ ಅಲ್ವಾ? ಕೇವಲ ಮನುಷ್ಯನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದು ಮಾತ್ರವಲ್ಲದೆ ಪ್ರಕೃತಿ ಕೂಡ ಮನುಷ್ಯನ ವಿಪರೀತವಾದಂತಹ ವರ್ತನೆಗಳಿಗೆ ಬೇಲಿ ಹಾಕ್ಬೋದು, ಹೌದಲ್ವಾ? ಮತ್ತು ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಅಫ್ಘಾನಿಸ್ತಾನದಲ್ಲಿ ಆಗಿರುವಂತಹ ಘಟನೆ, ಹೌದಲ್ವಾ? ಎಲ್ಲರೂ ಓಡಿ ಹೋಗುವಾಗ ನಮ್ಮ ಎದೆ ಇಲ್ಲಿ ಡಬಡವ ಅನ್ನಿಸ್ತದೆ. ಅಲ್ಲಿಯ ಮನುಷ್ಯರು ನಾವು ಬೇರೆ ಅಂತ ನಮಗೆ ಅನ್ನಿಸುವುದಿಲ್ಲ, ಹೌದಲ್ವಾ? ನಮ್ಮನ್ನೇ ಯಾರು ಅಟ್ಟಿಸಿಕೊಂಡು ಬರುವಂತಹ ಒಂದು ಹೆದರಿಕೆ ನಮ್ಮ ಎದೆಯಲ್ಲಿ ಆಗ್ತದೆ, ಹೌದಲ್ವಾ ಮಕ್ಕಳೇ? ಈಗ ನಾಳಿನ ಪ್ರಪಂಚದ ರೂವಾರಿಗಳು ನೀವು, ನಾಳೆ ನಮ್ಮ ಭಾರತವನ್ನು ನಡೆಸುವಂತಹ ಶಕ್ತಿ ನೀವು. ನಿಮ್ಮಲ್ಲಿ ದೇಶದ ಬಗ್ಗೆ, ದೇಶದ ಜನರ ಬಗ್ಗೆ, ಈ ಏಕತೆಯ ಬಗ್ಗೆ, ಸಮಾನತೆಯ ಬಗ್ಗೆ ಆ ಭಾವ ಎಂದೂ ಹೀಗೆ ಇರಲಿ. ಯಾರನ್ನು ದಮನಿಸುವಂತಹ ಒಂದು ಕ್ರೌರ್ಯಕ್ಕೆ ನಾವು ಹೋಗೋದು ಬೇಡ. ಜೊತೆಯಾಗಿ ದೇಶದ ಪ್ರಗತಿ ಸಾಧಿಸುತ್ತಾ, ಜೊತೆಗೆ ನಮ್ಮ ಪ್ರಗತಿಯನ್ನೂ ಸಾಧಿಸುತ್ತಾ ಪ್ರೀತಿಯಿಂದ ದೇವರು ಕೊಟ್ಟಂತಹ ಒಂದು ಈ ಜೀವ ಅಂತ ಏನಿದೆ ಇದಕ್ಕೊಂದು ಸಾರ್ಥಕತೆಯನ್ನು ಕೊಡುವ ಅಂತ ಹೇಳಿ ನಿಮಗೆಲ್ಲರಿಗೂ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಆಯೋಜನೆ ಆಗ್ತಿವೆ. ಮತ್ತಷ್ಟು ಸ್ವಾತಂತ್ರ್ಯ ದಿನಗಳನ್ನು ನಾವು ನೋಡುವಂತಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ನಮ್ಮ ನೆಚ್ಚಿನ ಅನಿತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಮುಂದೆ ನಮ್ಮ ಪಿಲಾರ್ ಕ್ಲಸ್ಟರ್ನಲ್ಲಿ ಇಂದು ನಡೀತಾ ಇರುವಂತಹ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಡೆಯುತ್ತಿರುವಂತಹ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಆಯೋಜನೆ ಮಾಡಿದಂತಹ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಯವರಾದ ಹಾಗೂ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ವಾಣಿ ಮೇಡಮ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ನುಡಿಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಮೇಡಮ್. ಟಿವಿ ಚಾನೆಲ್ಗಳಲ್ಲಿ ನೀವು ನೋಡಿರ್ಬೋದು, ಎಲ್ಲ ಕಡೆ ಶಾಲೆ ಪ್ರಾರಂಭ ಆಗಿದೆ. ದಕ್ಷಿಣ ಕನ್ನಡ, ಹಾಸನ ಮತ್ತು ಉಡುಪಿ ಕೆಲವು ಜಿಲ್ಲೆಗಳನ್ನು ಹೊರತುಪಡಿಸಿ ಎಲ್ಲ ಶಾಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಶಾಲೆ ಪ್ರಾರಂಭ ಆಗಿದೆ. ಮಕ್ಕಳ ಸ್ವಾತಂತ್ರ್ಯವನ್ನು ಪ್ರಕೃತಿ ಕಿತ್ಕೊಂಡಿದೆ ಅಂತ ಹೇಳಲಿಕ್ಕೆ ತಪ್ಪಿಲ್ಲ. ಆದರೆ ಎಷ್ಟೋ ದಿನಗಳ ಮತ್ತೆ ನಿಮ್ಮಲ್ಲಿ ಉತ್ಸಾಹದಿಂದ ನೀವು ಮುಂದೆ ಬಂದಿದ್ದೀರಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಪೋಷಕರು ಕೂಡ ಮಕ್ಕಳನ್ನು ಇಲ್ಲಿ ಕರ್ತಂದಿದ್ದೀರಿ. ಆನ್ಲೈನ್ ಮೂಲಕ ಶಾಲೆಗಳು ಪ್ರಾರಂಭ ಆದಾಗ ಪ್ರತಿ ಶಾಲೆಗಳಿಗೆ ಭೇಟಿ ನೀಡಿದಾಗ ಕೂಡ ಟೀಚರ್ಗಳು ಅಲ್ಲಿ ಆನ್ಲೈನ್ ಮೂಲಕ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ರು. ಎಲ್ಲಿ ನಾವು ಮಕ್ಕಳನ್ನು ಮೊಬೈಲಿನಿಂದ ದೂರ ಇಡಿ ಅಂತ ಶಿಕ್ಷಕರು ಪೋಷಕರಿಗೆ ಹೇಳ್ತಾ ಬರ್ತಾ ಇದ್ರು, ಇವತ್ತು ಮೊಬೈಲೇ ಮಕ್ಕಳ ಪ್ರಪಂಚ ಆಗುವಂತಹ ಒಂದು ಸ್ಥಿತಿಗೆ ಬಂದಂಥ ಈ ಸನ್ನಿವೇಶದಲ್ಲಿ ಇಷ್ಟೊಂದು ಮಕ್ಕಳಿಗೆ ಪ್ರೇರಕರಾಗಿ ಪೋಷಕರು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ವತಿಯಿಂದ ಆಯೋಜಿಸಿರುವುದು ಖಂಡಿತವಾಗಿ ಒಂದು ವಿಶೇಷ ಸಂಗತಿ ಅಂತ ಹೇಳ್ಬೋದು. ಮಕ್ಕಳಿಗೆ ಭಾಷಣ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸ್ತೇವೆ, ಸ್ಥಳಾವಕಾಶ ಕೊಡಿ ಅಂತ ಸರ್ ಕೇಳಿಕೊಂಡ್ರು. ಖಂಡಿತವಾಗಿಯೂ ನಾವು ಕೊಡ್ತೇವೆ ಅಂತ ಹೇಳಿದೆ. ಯಾಕೆಂತ ಹೇಳಿದ್ರೆ ಇದು ಗ್ರಾಮ ಮಟ್ಟದ ಕಾರ್ಯಕ್ರಮ. ನಾವು ಪುರಸಭೆಯಾಗಿ ಮೇಲ್ದರ್ಜೆಗಾಗಿ ಏರಿ 2 ವರ್ಷ ಆಗಿದ್ರೂ ಕೂಡ ನಾವು ಇನ್ನೂ ಗ್ರಾಮದ ಶಾಲೆಗಳನ್ನು ನಾವು ಪ್ರೋತ್ಸಾಹಿಸದಿದ್ರೆ ತಪ್ಪಾಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಮತ್ತೆ ಮೊನ್ನೆ ಕುಂಬಲ ಶಾಲೆಗೆ ಕೂಡ ನಾವು ಅವಕಾಶವನ್ನು ಕೊಟ್ಟಿದ್ದೆವು. ಹಾಗೆಯೇ ಶಾಲಾ ವಿದ್ಯಾರ್ಥಿಗಳಾಗಲಿ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ಶಾಲೆಗಳಿಗೆ ನಮ್ಮಿಂದಾಗುವ ಸಹಕಾರವನ್ನು ಖಂಡಿತವಾಗಿಯೂ ಪುರಸಭೆ ನೀಡಲಿಕ್ಕೆ ಸಿದ್ಧವಿದೆ ಅಂತ ಹೇಳ್ತಾ, ಒಳ್ಳೆಯ ಸಂಘ ಸಂಸ್ಥೆಯೊಟ್ಟಿಗೆ ಕೆಲಸವನ್ನು ಆರಂಭಿಸಿದ್ದೀರಿ. ಬಹುಶಃ ರಾಜೇಶ್ ಶೆಟ್ಟಿಯವರು ಪಿಲಾರ್ ಶಾಲೆಯನ್ನು ಅವರ ಅಧ್ಯಕ್ಷ ಅವಧಿಯಲ್ಲಿ ದತ್ತು ತೆಗೆದುಕೊಂಡಿದ್ರು. ಅವರು ಈಗ ಹೊಸ ಒಂದು ಕ್ಲಬ್ಬನ್ನು ಸಣ್ಣ ಶಿಶು 1 ತಿಂಗಳಾಗಿದೆ ಅಷ್ಟೇ ಕಲ್ಪವೃಕ್ಷದ ಮೂಲಕ ಅಧ್ಯಕ್ಷ ಸ್ಥಾನವನ್ನು ಮತ್ತೊಮ್ಮೆ ವಹಿಸಿಕೊಂಡಿದ್ದಾರೆ. ಒಂದು ಲಯನ್ಸ್ ಕ್ಲಬ್ ಅಂತ ಹೇಳಿದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಸಲ ನಮ್ಮ ಗವರ್ನರ್ ಎಜುಕೇಷನನ್ನೇ ಒಂದು ಪ್ರಥಮ ಆದ್ಯತೆಯನ್ನಾಗಿ ತೆಗೆದುಕೊಂಡಿದ್ದಾರೆ. ಖಂಡಿತವಾಗಿಯೂ ನಿಮ್ಮೊಟ್ಟಿಗೆ ನಾವೆಲ್ಲ ಇದ್ದೇವೆ. ನಾನು ಒಬ್ಬಳು ಲಯನ್ಸ್ ಕ್ಲಬ್ ಮೆಂಬರ್. ಹಾಗಾಗಿ ಎಲ್ಲ ಸಂಘ ಸಂಸ್ಥೆಯವರು ಜೊತೆಗೂಡಿ ಕೆಲಸ ಮಾಡಿದಾಗ ಅದರಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಸಾಧ್ಯ ಅಂತ ಹೇಳ್ತಾ, ಇವತ್ತು ಮಕ್ಕಳೆಲ್ಲರೂ ಬಹುಮಾನವನ್ನು ಪಡೆದುಕೊಂಡಿದ್ದೀರಿ. ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಮತ್ತು ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳಿಗೆ ಶುಭ ಹಾರೈಕೆಯನ್ನು ನೀಡುತ್ತಾ,
ಎಲ್ಲರಿಗೂ ಅವಕಾಶಕ್ಕಾಗಿ ವಂದನೆಗಳನ್ನು ನೀಡುತ್ತಾ ಪೋಷಕರಿಗೆ ಪುರಸಭೆಯ ಸಹಕಾರ ಯಾವತ್ತೂ ಇದೆ ಎನ್ನುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ನಮ್ಮ ಇವತ್ತಿನ ಸಭೆಯ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಜಿಲ್ಲಾ ಪಂಚಾಯತ್ ಮಂಗಳೂರು ಮತ್ತು ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ ಇದರ ಸಹಯೋಗದೊಂದಿಗೆ 75ನೇ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ 75 ವಾರಗಳ ನಿರಂತರ ಕಾರ್ಯಕ್ರಮ, ವಿದ್ಯಾರ್ಥಿಗಳ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆ, ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಆತ್ಮೀಯರು ಆಗಿರುವಂಥ, ನಾವು ಶೈಕ್ಷಣಿಕವಾಗಿ ಯಾವುದೇ ನಾವು ಕೇಳಿದರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇರುವಂತಹ ನಮ್ಮ ಈ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯಾದಂಥ ಶ್ರೀಮತಿ ವಾಣಿ ಮೇಡಮ್ ಇವತ್ತು ನಮ್ಮೆಲ್ಲರನ್ನು ಉದ್ದೇಶಿಸಿ ಶುಭ ಹಾರೈಸಿದ್ರು. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಬೇಕಾದರೆ ನಮಗೆ ನಮ್ಮೊಟ್ಟಿಗೆ ಕೈ ಜೋಡಿಸಿದಂಥವರು ಶ್ರೀ ರಾಜೇಶ್ ಶೆಟ್ಟಿ ಶಬರಿ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಪಂಪ್ವೆಲ್, ಇವರಿಗೆ ನಾನೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀ ಕೃಷ್ಣ ಶೆಟ್ಟಿ ತಾರೇಮಾರ್, ಇವರು ಕಾರ್ಯದರ್ಶಿ ಲಯನ್ಸ್ ಕ್ಲಬ್ ಪಂಪ್ವೆಲ್, ಇವರು ಕೂಡ ನಮ್ಮೊಂದಿಗಿದ್ದಾರೆ ವೇದಿಕೆಯಲ್ಲಿ. ಅವರನ್ನು ಕೂಡ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀ ಸತ್ಯಪ್ರಸಾದ್ ಶೆಟ್ಟಿ, ಕೋಶಾಧಿಕಾರಿ ಲಯನ್ಸ್ ಕ್ಲಬ್ ಪಂಪ್ವೆಲ್, ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಲೀಲಿ ನಾಯರ್, ಆರೋಗ್ಯಾಧಿಕಾರಿ ಸೋಮೇಶ್ವರ ಪುರಸಭೆ, ಇವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಜ್ಯೋತಿ ಮೇಡಮ್, ECO ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಇವರು ನಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿದ್ದಾರೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು, ನಾವು ಪಿಲಾರ್ ಕ್ಲಸ್ಟರಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ರು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಗೀತಾ ಗಟ್ಟಿ ಅವರು ಯಾವಾಗಲೂ ನಗುಮುಖದಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇರುವವರು, ಅವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದು ನಮ್ಮೆಲ್ಲರಿಗೂ ಶುಭ ಹಾರೈಸಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀ ಹರೀಶ್ ಕುಮಾರ್ CRP, ಇವರು ನಮ್ಮೊಟ್ಟಿಗೆ ಇದ್ದು ನಮ್ಮ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅವರು ಖಂಡಿತ ಅವರ ಒಂದು ಕಾರಣಕರ್ತರು. ಈಗಾಗಲೇ ಕೆಲವೊಂದು ಕಾರ್ಯಕ್ರಮಗಳು ಪಿಲಾರಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕ್ಲಸ್ಟರ್ನ ಪರವಾಗಿ, ಎಲ್ಲ ಮಕ್ಕಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಇವತ್ತು ಮಾಡಿದರೆ ಶ್ರೀಮತಿ ಹರ್ಷಲತಾ ಮೇಡಮ್, ಇವರು ನಮ್ಮ ಉಚ್ಚಲಗುಡ್ಡೆ ಶಾಲೆಯ ಮುಖ್ಯ ಶಿಕ್ಷಕರು, ಇವರಿಗೂ ಕೂಡ ನಾನೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಪ್ರತಿಮಾ ಬಗಂಬಿಲ, ಇವರು ಈ ಕಾರ್ಯಕ್ರಮದ ನಮಗೆ ಇವತ್ತು ಸಹಕರಿಸಿದ್ದಾರೆ. ಇವರಿಗೂ ಕೂಡ ನಾನೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆನಂದಾಶ್ರಮ ಹೈಸ್ಕೂಲ್ನ ಮುಖ್ಯ ಶಿಕ್ಷಕರು, ಹಾಗೆ ಕುಂಪಲ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ, ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ನಾನೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಶಾಲೆಯಿಂದ ಬಂದಂತಹ ನಮ್ಮ ಹರೇಕಳದ ಸರ್ ಕೂಡ ಇದ್ದಾರೆ. ಸರ್, ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಶಾಲೆಯ ಶಿಕ್ಷಕರು, ಹಾಗೆ ಮಕ್ಕಳು, ಇವತ್ತು ಭಾಗವಹಿಸುವಂತಹ ಮಕ್ಕಳು, ಹಾಗೆ ಕರ್ಕೊಂಡು ಬಂದಂತಹ ಪೋಷಕರು, ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅಡ್ವೊಕೇಟ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಪುರಸಭೆಯ ನಮ್ಮ ಸಿಬ್ಬಂದಿಗಳು ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ನಾನೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮ ಇನ್ನು ಪ್ರಬಂಧ ಮತ್ತು ಭಾಷಣಕ್ಕೆ ಎಲ್ಲ ಮಕ್ಕಳಿಗೂ ಶುಭ ಹಾರೈಸುತ್ತಾ ಈಗ ಮುಂದೆ ನಾವು ನಮ್ಮ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ಭಾಷಣ ಸ್ಪರ್ಧೆಗೆ ತೀರ್ಪುಗಾರರಾಗಿ ಸಹಕರಿಸ್ತಾ ಇದ್ದಾರೆ ನಮ್ಮ ಕ್ಷೇತ್ರ, ನಮ್ಮ BO ಕಚೇರಿಯ ECO ಮೇಡಮ್ ಆದಂತಹ ಜ್ಯೋತಿ ಮೇಡಮ್, ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾದಂತಹ ನೀತಾ ಮೇಡಮ್, ಹಾಗೂ ಸೋಮೇಶ್ವರ ಪುರಸಭೆಯ ಆರೋಗ್ಯಾಧಿಕಾರಿಯಾದಂಥ ಲಿಲ್ಲಿ ಮೇಡಮ್, ಇವರು ಈ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಭಾಷಣ ಸ್ಪರ್ಧೆಗೆ ತೀರ್ಪುಗಾರರಾಗಿ ಸಹಕರಿಸ್ತಾ ಇದ್ದಾರೆ. ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಮುಂದೆ ನಾನು ಹೆಸರು ಹೇಳಿದ ಹಾಗೆ ವಿದ್ಯಾರ್ಥಿಗಳು ಇಲ್ಲಿ ಬಂದು ತಮ್ಮ ಭಾಷಣವನ್ನು ಹೇಳಬೇಕಾಗಿ ಕೇಳಿಕೊಳ್ತೇನೆ. ಕ್ರಮ ಸಂಖ್ಯೆ 1, ರಿಯಾನ್ ಡಿಸೋಜಾ. ನನ್ನ ಮುಂದೆ ಇರುವ ಹಿರಿಯರು ಮತ್ತು ಕಿರಿಯರೆಲ್ಲರಿಗೂ ಗೌರವಿಸುತ್ತಾ ಸ್ವಾತಂತ್ರ್ಯದ ಮಹತ್ವ ಮತ್ತು ಹಿನ್ನೆಲೆಯ ಕುರಿತು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಲು ಬಯಸುತ್ತೇನೆ. ನಾವೆಲ್ಲರೂ ಭಾರತೀಯರು, ಭಾರತ ಮಾತೆಯ ಮಕ್ಕಳು. ಭಾರತದಲ್ಲಿ ವಿವಿಧ ಧರ್ಮಗಳಿವೆ, ವಿವಿಧ ಭಾಷೆಗಳಿವೆ, ವಿವಿಧ ಸಂಸ್ಕೃತಿಗಳಿವೆ. ಭಾರತಕ್ಕೆ ತನ್ನದೇ ಆದ ಇತಿಹಾಸವಿದೆ.
ಆದ ಕಾರಣ ಪ್ರತಿಯೊಬ್ಬರಿಗೂ ತನ್ನ ದೇಶದ ಬಗ್ಗೆ ಅಭಿಮಾನ ಇರಬೇಕು. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ಸಂಸ್ಕೃತ ಸುಭಾಷಿತ ಹೇಳುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 15ರಂದು ಇಡೀ ದೇಶವೇ ಜಾತಿ ಭೇದ ಮರೆತು ಇಡೀ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಬ್ಬದ ರೀತಿಯಲ್ಲಿ ಆಚರಿಸುತ್ತಾರೆ. 1947 ಆಗಸ್ಟ್ 15ರ ನಂತರ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಕೊನೆಗೊಂಡಿತ್ತು. ಕೆಂಪುಕೋಟೆಯ ಮೇಲೆ ಭಾರತದ ತ್ರಿವರ್ಣ ಧ್ವಜ ರಾರಾಜಿಸಿತು. ಅದರ ಸವಿನೆನಪಿಗಾಗಿ ಪ್ರತಿ ವರ್ಷ ಭಾರತೀಯರೆಲ್ಲರೂ ಒಂದಾಗಿ ಸೇರಿ ತ್ರಿವರ್ಣ ಧ್ವಜಾರೋಹಣವನ್ನು ನೆರವೇರಿಸಿ ಸೆಲ್ಯೂಟ್ ಹೊಡೆದು ಜನಗಣಮನವನ್ನು ಒಂದಾಗಿ ಹಾಡುವಾಗ ಮೈಯಲ್ಲಿ ರೋಮಾಂಚನವಾಗುತ್ತದೆ. ಸಾಕ್ಷಾತ್ ಭಾರತ ಮಾತೆ ನಮ್ಮೆದುರಿಗೆ ನಿಂತುಕೊಂಡು ಆನಂದಿಸುವಂತೆ ಭಾಸವಾಗುತ್ತದೆ. ಈ ದಿನದಂದು ದೇಶಕ್ಕೆ ಹೋರಾಡಿ ಮಡಿದ ವೀರ ಪುರುಷರ ವೀರ ಮಹಿಳೆಯರ ಆದರ್ಶಗಳನ್ನು ಸ್ಮರಿಸುತ್ತಾ ದೇಶದ ಜನರಿಗೆ ಮನವರಿಕೆ ಮಾಡಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟಗಳು, ಭಗತ್ ಸಿಂಗರ ಕ್ರಾಂತಿಕಾರಕ ನಡೆಗಳು, ಸುಭಾಷ್ ಚಂದ್ರ ಬೋಸರ ಭಾರತೀಯ ಸೈನ್ಯ ಪಡೆಯ ಕಾರ್ಯವೈಖರಿ ದೇಶದ ಯುವ ಪೀಳಿಗೆಯಲ್ಲಿ ಹೊಸ ಚೈತನ್ಯವನ್ನು ಹೊಮ್ಮಿಸುತ್ತಿದೆ. 1757ರಿಂದ 1947ರವರೆಗಿನ ದೇಶ ಪ್ರೇಮಿಗಳ ವಿರೋಚಿತ ಹೋರಾಟ, ತ್ಯಾಗ, ಬಲಿದಾನಗಳ ಫಲವಾಗಿ ಭಾರತಕ್ಕೆ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ ಸಿಕ್ಕಿತು. ಭಾರತದ ಮೊಟ್ಟ ಮೊದಲ ಪ್ರಧಾನಿ ಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರು ಅಧಿಕಾರವನ್ನು ಸ್ವೀಕರಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ರವರ ನೇತೃತ್ವದಲ್ಲಿ 1949 ನವೆಂಬರ್ 26ರಂದು ಭಾರತದ ಸಂವಿಧಾನ ಕಾರ್ಯ ಅಧಿಕೃತ ಮನ್ನಣೆಗೊಂಡು 1950 ಜನವರಿ 26ರಂದು ಭಾರತವನ್ನು ಗಣರಾಜ್ಯ ರಾಷ್ಟ್ರವನ್ನಾಗಿ ಘೋಷಿಸಲಾಯಿತು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ದೇಶದ ಪ್ರಥಮ ರಾಷ್ಟ್ರಪತಿಯಾದರು. ಮುಂದೆ ಭಾರತವು 1952ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಿತ್ತು. ಅಂದಿನಿಂದ ಭಾರತ ದೇಶವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು. ಸ್ವಾತಂತ್ರ್ಯ ಎಂಬ ಪದವು ಮುಕ್ತಿ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಬ್ರಿಟಿಷರ ದಾಸ್ಯದಿಂದ ಭಾರತೀಯರು ಬಂಧ ಮುಕ್ತರಾದರು. 2 ಉದ್ದ 3 ಅಗಲ ಗಾತ್ರದ ಕೇಸರಿ, ಬಿಳಿ, ಹಸಿರು ಬಣ್ಣಗಳಿರುವ ರಾಷ್ಟ್ರಧ್ವಜದ ಮಧ್ಯಭಾಗದಲ್ಲಿ ಕಡು ನೀಲಿ ಬಣ್ಣದ ಅಶೋಕ ಚಕ್ರವಿದೆ. ಕೇಸರಿ ಬಣ್ಣವು ಸ್ಥೈರ್ಯ ಮತ್ತು ತ್ಯಾಗವನ್ನು ಸೂಚಿಸುತ್ತದೆ. ಬಿಳಿ ಬಣ್ಣ ಸತ್ಯ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. ಹಸಿರು ಬಣ್ಣ ಸಮೃದ್ಧಿಯನ್ನು ಸೂಚಿಸುತ್ತದೆ. ನಡುವೆ ಇರುವ ಕಡು ನೀಲಿ ಬಣ್ಣದ ಅಶೋಕ ಚಕ್ರ ನಮ್ಮ ಧರ್ಮಚಕ್ರ. ಇದು ಪ್ರಗತಿಯ ಸಂಕೇತ. ಇದುವೇ ನಮ್ಮ ಹೆಮ್ಮೆಯ ಬಾವುಟ. ವಿಶ್ವಪ್ರಸಿದ್ಧ ಇತಿಹಾಸವನ್ನು ಹೊಂದಿರುವಂತಹ ಭಾರತ ದೇಶವನ್ನು ಇಂದು ರಾಷ್ಟ್ರಗಳು ತಲೆ ಎತ್ತಿ ನೋಡುತ್ತಿದೆ. ಇದಕ್ಕೆ ಕಾರಣವೆಂದರೆ ಭಾರತವು ನಾನಾ ಕ್ಷೇತ್ರದಲ್ಲಿ ಸಾಧಿಸಿರುವ ಪ್ರಗತಿ. ಇಂದು ಭಾರತ ದೇಶವು ವಿಶ್ವದ ಅತಿದೊಡ್ಡ ಮತ್ತು ಶ್ರೇಷ್ಠ ಪಡೆಗಳನ್ನು ಹೊಂದಿದೆ. ಅತ್ಯುತ್ತಮ ಸಶಸ್ತ್ರ ಪಡೆಗಳನ್ನು ಹೊಂದಿದೆ. ಅಣ್ವಸ್ತ್ರ ರಾಷ್ಟ್ರಗಳ ಪಟ್ಟಿಯಲ್ಲಿ ನಮ್ಮ ದೇಶವು ಕೂಡ ಒಂದಾಗಿದೆ. ಅಂತೆಯೇ ಚಂದ್ರಯಾನ, ಮಂಗಳಯಾನ ಕೈಗೊಳ್ಳುವ ಮೂಲಕ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಸಾಮರ್ಥ್ಯ ಏನೆಂಬುದನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಸಾಧಿಸಿದ್ದು ಬಹಳಷ್ಟು, ಸಾಧಿಸಬೇಕಾಗಿರುವುದು ಮತ್ತಷ್ಟು ಎನ್ನುವಂತೆ ಬಡತನ ನಿರ್ಮೂಲನೆ, ಸಾಕ್ಷರತೆ, ನಿರುದ್ಯೋಗ, ಸ್ವಾಸ್ಥ್ಯ ಮತ್ತು ಸ್ವಚ್ಛತೆಯಲ್ಲಿ ಮತ್ತಷ್ಟು ಪ್ರಗತಿಯನ್ನು ಸಾಧಿಸಬೇಕಾಗಿದೆ. ಭ್ರಷ್ಟಾಚಾರದಂತಹ ಪಡಂಭೂತಗಳು ನಿರ್ಮೂಲನೆ ಆಗಬೇಕಾಗಿದೆ. ಗಾಂಧೀಜಿ ಕಂಡಂತಹ ರಾಮರಾಜ್ಯ ಕನಸು ನನಸಾಗಬೇಕಾಗಿದೆ. ಮೌಲ್ಯಾಧಾರಿತ ಶಿಕ್ಷಣವನ್ನು ಭವ್ಯ ಭವಿಷ್ಯದ ಪ್ರಜೆಗಳಿಗೆ ಬಾಲ್ಯದಿಂದಲೇ ನೀಡಬೇಕಾಗಿದೆ. ರೈತ ಮತ್ತು ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳಾಗಿದ್ದಾರೆ. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಜೈ ಜವಾನ್
ಜೈ ಕಿಸಾನ್ ಎನ್ನುವ ಘೋಷಣೆಯೊಂದಿಗೆ ಭಾರತದ ಯುವ ಜನಾಂಗದಲ್ಲಿ ಚೈತನ್ಯವನ್ನು ಮೂಡಿಸಿದ್ದಾರೆ. ನಮ್ಮ ದೇಶವು ಕೃಷಿ ಅವಲಂಬಿತ ರಾಷ್ಟ್ರವಾಗಿದೆ. ರೈತ ಈ ದೇಶದ ಬೆನ್ನೆಲುಬಾಗಿದ್ದಾನೆ. ಆತ ಆಹಾರ ಒದಗಿಸಿದರೆ ಮಾತ್ರ ದೇಶದ ಜನ ಪೌಷ್ಟಿಕ ಆಹಾರವನ್ನು ಸೇವಿಸಲು ಸಾಧ್ಯ. ರೈತನ ಬದುಕು ಉತ್ತಮವಾದರೆ ಮಾತ್ರ ನಮ್ಮ ದೇಶದ ಪ್ರತಿ ನಾಗರಿಕನ ಬದುಕು ನಂದನವನವಾಗುವುದರಲ್ಲಿ ಎರಡು ಮಾತಿಲ್ಲ. ಹಾಗೆಯೇ ದೇಶವನ್ನು ಕಾಯುವವನು ಸೈನಿಕ. ಆತ ತನ್ನ ಜೀವವನ್ನು ಪಣಕ್ಕಿಟ್ಟು ದೇಶದ ಪ್ರಜೆಗಳ ರಕ್ಷಣೆಯನ್ನು ಮಾಡುತ್ತಾನೆ. ಇಂದಿನ ಯುವ ಜನಾಂಗಕ್ಕೆ ಸೇನೆಯ ಮಹತ್ವ ಮತ್ತು ಜವಾಬ್ದಾರಿಯನ್ನು ಮನಗಣಿಸಬೇಕಾಗಿದೆ. ತಂದೆ ತಾಯಿ ಅಥವಾ ರೈತನಾಗಲು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಸೇನೆಗೆ ಸೇರಿಸಲು ಅಥವಾ ರೈತನಾಗಲು ಪ್ರೇರಣೆಯನ್ನು ನೀಡಬೇಕಾಗಿದೆ. ದೇಶದ ಅಭಿವೃದ್ಧಿಗೆ ಬೇಕಾಗಿರುವಂತಹ ಉತ್ತಮ ಕೆಲಸಗಳನ್ನು ಮಾಡುವುದರ ಮೂಲಕ ಪ್ರತಿಯೊಬ್ಬರು ದೇಶವನ್ನು ಮುನ್ನಡೆಸಬೇಕಾಗಿದೆ. ಸ್ವಾತಂತ್ರ್ಯದ ಮಹತ್ವವನ್ನು ಸರ್ವರು ಅರಿಯಬೇಕಾಗಿದೆ. ಕೊನೆಯದಾಗಿ ಕುವೆಂಪುರವರು ನುಡಿಯುತ್ತಾರೆ, ದೇಶ ನನ್ನದು, ನಾಡು ನನ್ನದು, ಎನ್ನದ ಎದೆ ಸುಡುಗಾಡು. ಹೌದು, ದೇಶವನ್ನು ಪ್ರೀತಿಸಿದವನು ಸುಡುಗಾಡಿಗೆ ಸಮಾನ ಎಂಬುದಾಗಿ ಇಲ್ಲಿ ಹೇಳಲಾಗುತ್ತಿದೆ. ಆದ್ದರಿಂದ ದೇಶವನ್ನು ಪ್ರೀತಿಸುವವನು ತನಗೆ ಸಿಕ್ಕಿದ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡಲಾರನು. ಆತ ತನ್ನ ದೇಶವನ್ನು ಪ್ರೀತಿಸುತ್ತಾನೆ, ಗೌರವಿಸುತ್ತಾನೆ. ಸ್ತ್ರೀ ಪುರುಷರು ಎನ್ನದೆ ಪ್ರತಿಯೊಬ್ಬರನ್ನು ತನ್ನವರಂತೆ ಮನಗಾಣುತ್ತಾನೆ. ಇಂತಹ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾವು ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ ಪ್ರೀತಿ, ವಿಶ್ವಾಸ, ಗೌರವವನ್ನು ಬೆಳೆಸಿಕೊಂಡು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿದೆ. ಭಾರತಾಂಬೆಯ ಮಕ್ಕಳು ಎನ್ನುವ ಐಕ್ಯತಾ ಬಲವಾದರೆ ದೇಶ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮತ್ತು ನಮ್ಮ ಪೂರ್ವಿಕರ ತ್ಯಾಗ ಬಲಿದಾನಗಳ ಪೂರ್ಣವಾದ ಗೌರವವನ್ನು ಕೊಟ್ಟಂತಾಗುತ್ತದೆ ಎಂದು ಹೇಳುತ್ತಾ ನನಗೆ ಕೊಟ್ಟಿದ್ದ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಮೇರಾ ಭಾರತ್, ಶ್ರೇಷ್ಠ ಭಾರತ್. 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಪರೀಕ್ಷಕರೇ ಹಾಗೂ ನಿರೀಕ್ಷಕರೇ, ಈಗ ನಾನು ಭಾರತ ಮಾತೆಗೆ ತೊಡಸಿದ್ದ ಬ್ರಿಟಿಷರ ದಾಶ್ವತೆ ಶೃಂಖಲೆಗಳನ್ನು ಕಳಚಿ ಹಾಕಿದ ಅಪೂರ್ವ ಪವಿತ್ರ ದಿನವಾದ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಮತ್ತು ಹಿನ್ನೆಲೆ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಆಗಸ್ಟ್ 15 ಭಾರತದ ಇತಿಹಾಸದಲ್ಲೇ ಸ್ವರ್ಣಾಕ್ಷರಗಳಿಂದ ಬರೆದಿರಬೇಕಾದ ದಿನ. ಈ ಮೊದಲೇ ಸಹಸ್ರಾರು ಮೈಲಿಗಳ ದೂರದಲ್ಲಿದ್ದ ಇಂಗ್ಲಿಷರು ವ್ಯಾಪಾರಕ್ಕೆಂದು ಒಂಟೆಗಳ ಹಾಗೆ ಬಂದು ಮುಗ್ಧ ಮನದ ಭಾರತೀಯರನ್ನು ಮರಳು ಮಾಡಿ ವೈವಿಧ್ಯತೆಯಲ್ಲಿ ಏಕತೆಯ ಹಕ್ಕು ತತ್ವದಿಂದ ಭಾರತದ ರಾಜಾರುಗಳಲ್ಲಿ ಇಲ್ಲಸಲ್ಲದ ವೈಮನಸ್ಸುಗಳನ್ನು ತಂದು ತಮ್ಮ ದಬ್ಬಳಿಕೆಯ ಆಡಳಿತವನ್ನು 100 ವರ್ಷಗಳ ಕಾಲ ನಡೆಸಿ ಭಾರತದ ಸಕಲ ಸಂಪತ್ತನ್ನು ಸೂರೆ ಮಾಡಿದರು. ಹುಲುಸಾದ ಭೂಮಿಯಿಂದ ಕೂಡಿದ ಭಾರತವನ್ನೇ ತಮ್ಮ ಸ್ವಾರ್ಥ ಆಲಸಿಗಳ ಕಾರಣ ಬರಡು ಮಾಡಿ ಹೋದರು. ಇವರನ್ನೆಲ್ಲರನ್ನು ಬರೆದೊರೆಸಲು ಭಾರತದ ಸ್ವಾತಂತ್ರ್ಯ ವೀರರು, ಜನ ನಾಯಕರು ಪಟ್ಟಪಾಡು ವರ್ಣಿಸಲಾಗದು. ದೇಶಮಾತೆಯ ರಕ್ಷಣೆ ಸಲುವಾಗಿ ಪ್ರಾಣಪಣ ತೊಟ್ಟು ಹೋರಾಡಿದವರು ಅಸಂಖ್ಯಾತರು. ಭಗವತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಬಿಸ್ಮಿಲ್ಲಾ, ರಾಜ್ಗುರು, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ತಿಲಕರು, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಲಾಲಾ ಲಜಪತ ರಾಯರು ಮುಂತಾದ ಮಹಾನಾಯಕರು. ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಉಳ್ಳಾಲದ ರಾಣಿ ಹಬ್ಬಕ್ಕ ಮುಂತಾದ ಮಹಾಮಾತೆಯರು ಸಹ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ದುಡಿದವರು. ಬಾಲಗಂಗಾಧರ ತಿಲಕರಂತೂ ಸ್ವಾತಂತ್ರ್ಯನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆಯುತ್ತೇನೆ ಎಂದು ಗುಡುಗಿ ಬ್ರಿಟಿಷರ ಹೆದೆನಡಿಸಿದರು. 1919 ಜಲಿಯನ್ ವಾಲಾಬಾಗ್ನಲ್ಲಿ ಸಾವಿರಾರು ಅಮಾಯಕ ಜನರ ಮೇಲೆ ನಡೆದ ಡೇರಲ್ ಅಮಾನುಷ ಹಲ್ಲೆ ಇಡೀ ದೇಶವನ್ನೇ ನಡುಗಿಸಿ ಭಾರತದ ಚಳವಳಿಯಲ್ಲಿ ಮತ್ತಷ್ಟು ತೀವ್ರತೆ ನೀಡುವಂತೆ ಪ್ರೇರೇಪಿಸಿತು. ಮುಂದೆ 1942 ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಗಾಂಧೀಜಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಿಸೇ ಬಿಟ್ಟರು.
ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನು ಎನಿಸುತ್ತಾ ಹೋದರೆ ಹುತಾತ್ಮರಾದ ಸಂಖ್ಯೆ ಗಗನವನ್ನೇ ಮುಟ್ಟಿತ್ತು. ಎಲ್ಲ ಹೋರಾಟಗಾರರು ಹಾಗೂ ಅವರ ಬಲಿದಾನಗಳ ಮಧ್ಯೆ ದೇಶಮಾತೆ ಬ್ರಿಟಿಷರ ದಾಶ್ವತಿ ಸಂಕೋಲೆಗಳಿಂದ ಬಿಡುಗಡೆ ಹೊಂದಿ 1947 ಆಗಸ್ಟ್ 14 ಮಧ್ಯರಾತ್ರಿ ನಿಟ್ಟುಸಿರು ಬಿಟ್ಟಳು. ಅಂದು ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಬ್ರಿಟಿಷರ ಯೂನಿಯನ್ ಜಾಕ್ ಧ್ವಜವನ್ನು ಕೆಳಗಿಳಿಸಿ ನಮ್ಮ ಹೆಮ್ಮೆಯ ಕೇಸರಿ ಬಿಳಿ ಹಸಿರು ಬಣ್ಣದ ತ್ರಿವರ್ಣ ಧ್ವಜವನ್ನು ಹೆಮ್ಮೆಯಿಂದ ದೆಹಲಿಯ ಕೆಂಪುಕೋಟೆಯ ಮೇಲೆ ಆರಿಸಲಾಯಿತು. ಅಂದಿನಿಂದ ಆಗಸ್ಟ್ 15 ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಎಂದು ಆಚರಿಸುತ್ತೇವೆ. ಇಂದು ಭಾರತ ಮಾತೆಗೆ 75ನೇ ಹುಟ್ಟುಹಬ್ಬದ ಸಂಭ್ರಮ. ಈ ಶುಭ ಸಂಭ್ರಮದಲ್ಲಿ ನಮ್ಮ ಜನ್ಮದಾತೆ ಸ್ವತಂತ್ರಗಳು ಕಾರಣಕರ್ತರಾದ ಎಲ್ಲ ಹೋರಾಟಗಾರರು ಹಾಗೂ ಅವರ ಬಲಿದಾನಗಳನ್ನು ನಾವು ಸ್ಮರಿಸಲೇಬೇಕು. ಇವರೆಲ್ಲರ ತ್ಯಾಗ ಬಲಿದಾನಗಳ ಕಾರಣ ನಾವಿಂದು ಭಾರತ ದೇಶದ ಪೌರರೆನಿಸಿದ್ದೇವೆ. ಇಂತಹ ವೀರರಿಂದ ಸ್ಫೂರ್ತಿ ಪಡೆದು ಬಿಸಿ ರಕ್ತ ಕೋಡಿ ಹರಿಸಿ ಅವರು ಗಳಿಸಿಕೊಟ್ಟ ಸ್ವಾತಂತ್ರ್ಯವನ್ನು ಉಳಿಸುವ ಸಲುವಾಗಿ ಈ ದಿನಾಚರಣೆ ದಿನ ಪಣ ತೊಡಬೇಕಾದದ್ದು ಇಂದಿನ ಉದ್ದೇಶವೇ ಆಗಿದೆ. ಸ್ವಾತಂತ್ರ್ಯ ದಿನಾಚರಣೆ ದಿನ ಎತ್ತ ನೋಡಿದ ರತ್ತ ಶಾಲೆ ಕಾಲೇಜುಗಳ ಮೇಲೆ, ಕೋರ್ಟ್ ಕಚೇರಿಗಳ ಮೇಲೆ ತ್ರಿವರ್ಣ ಧ್ವಜ ಹಾರಾಡುವುದನ್ನು ನೋಡುವುದು ಒಂದು ಶುಭ ಸಂಭ್ರಮ. ವಿದ್ಯಾರ್ಥಿನಿಯರೆಲ್ಲರೂ ಸಮಸ್ತ ಧರಿಸಿ ಊರಿನ ತುಂಬೆಲ್ಲ ಜೈಕಾರ ಮಾಡಿ ಶೋಭಾಯಾತ್ರೆ ಕೈಗೊಳ್ಳುತ್ತಾರೆ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ಸಂಘಟಿಸಿ ವಿದ್ಯಾರ್ಥಿನಿಯರಿಗೆ ಬಹುಮಾನಗಳನ್ನು ವಿತರಿಸುತ್ತಾರೆ ಹಾಗೂ ಅಂದಿನ ಸವಿನೆನಪಿಗಾಗಿ ಸಿಹಿಯನ್ನು ಹಂಚುತ್ತಾರೆ. ಆದರೆ ಈ ಕೊರೋನಾ ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿಯಲ್ಲಿ 2 ವರ್ಷಗಳಲ್ಲಿ ನಮಗೆ ಶಾಲೆಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಇಲ್ಲದಂತಾಯಿತು ಎಂಬುದು ಬೇಸರದ ವಿಷಯವಾಗಿದೆ. ಆದರೂ ಈ ಸ್ಪರ್ಧೆ ಏರ್ಪಡಿಸಿರುವುದು ಹಾಗೂ ನಾನು ಇದರಲ್ಲಿ ಪಾಲ್ಪಡೆದಿರುವುದು ತುಂಬ ಖುಷಿ ಕೊಟ್ಟಿದೆ ಎಂದು ಹೆಮ್ಮೆಯಿಂದ ಹೇಳಬಲ್ಲೆ. ಏನೇ ಇರಲಿ, ಇಂದಿನ ಈ ಸುದ್ದಿನ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಹುತಾತ್ಮರನ್ನು ನೆನೆದು ಅವರಿಗೆ ಕೃತಜ್ಞತೆ ಸಲ್ಲಿಸಿ ನಮ್ಮ ಜನ್ಮ ಸಾರ್ಥಕಿಸೋಣ. ಹಿರಿಯರು ಗಳಿಸಿಕೊಟ್ಟ ಸ್ವಾತಂತ್ರ್ಯವನ್ನು ಉಳಿಸುವ ಸಲುವಾಗಿ ಪಣ ತೊಡೋಣ ಎಂದು ಹೇಳಿ ನನ್ನ ಈ ಚಿಕ್ಕ ಭಾಷಣಕ್ಕೆ ಚುಕ್ಕೆನ್ನಿಟ್ಟು ಚೊಕ್ಕವಾದ ಸಲವನ್ನು ಸೇರಿಕೊಳ್ಳುತ್ತೇನೆ. ಭಾರತ ಮಾತಾ ಕಿ ಜೈ, ವಂದೇ ಮಾತರಂ. ಧನ್ಯವಾದಗಳು. ಕ್ರಮ ಸಂಖ್ಯೆ 3 ಫಾತಿಮತ್ ನಿಧಾ. ಎಲ್ಲರಿಗೂ 75 ಹಾಗೂ ನಿರೀಕ್ಷಕರೇ, ಈಗ ನಾನು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಆಗಸ್ಟ್ 15 ಭಾರತದ ಇತಿಹಾಸದಲ್ಲಿಯೇ ಸ್ವರ್ಣಾಕ್ಷರಗಳಿಂದ ಬರೆದಿಡಬೇಕಾದ ದಿನ. ಇಂಗ್ಲಿಷರು ನಮ್ಮ ಭಾರತ ದೇಶವನ್ನು ವಶಪಡಿಸಲು ಪ್ರಯತ್ನಿಸಿದರು. ಆಗ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್, ನೆಹರು, ಟಿಪ್ಪು ಸುಲ್ತಾನ್ ಮುಂತಾದ ಮಹಾನಾಯಕರು, ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಉಳ್ಳಾಲದ ರಾಣಿ ಅಬ್ಬಕ್ಕ ಮುಂತಾದ ಮಹಾಮಾತೆಯರು ಸಹ ಹೋರಾಡಿದರು. ಬಾಲ ಗಂಗಾಧರ್ ತಿಲಕರಂತೂ ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆಯುತ್ತೇನೆ ಎಂದು ಗುಡುಗಿ ಬ್ರಿಟಿಷರ ಎದೆನಡುಗಿಸಿದರು. 1942 ಕ್ವಿಟ್ ಇಂಡಿಯನ್ ಚಳುವಳಿಯಲ್ಲಿ ಗಾಂಧೀಜಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಿಸಿಯೇ ಬಿಟ್ಟರು. ನಮ್ಮ ಹೆಮ್ಮೆ ಧ್ವಜ ಕೇಸರಿ ಬಿಳಿ ಹಸಿರು ಬಣ್ಣದ ತ್ರಿವರ್ಣ ಧ್ವಜವನ್ನು ಹೆಮ್ಮೆಯಿಂದ ದೆಹಲಿಯ ಕೆಂಪುಕೋಟೆಯ ಮೇಲೆ ಹಾರಿಸಲಾಯಿತು. ಅಂದಿನಿಂದ ಆಗಸ್ಟ್ 15 ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯಾಗಿ ನಾವು ಆಚರಿಸುತ್ತೇವೆ. ಇಂದು ಭಾರತ ಮಾತೆಗೆ 75ರ ಹುಟ್ಟುಹಬ್ಬದ ಸಂಭ್ರಮ. ಈ ಶುಭ ಸಂದರ್ಭದಲ್ಲಿ ನಮ್ಮ ಜನ್ಮದಾತೆ ಸ್ವತಂತ್ರರಾಗಲು ಕಾರಣಕರ್ತರಾದ ಎಲ್ಲ ಹೋರಾಟಗಾರರು ಹಾಗೂ ಅವರ ಬಲಿದಾನಗಳನ್ನು ನಾವು ಸ್ಮರಿಸಲೇಬೇಕು. ಇವರೆಲ್ಲರ ತ್ಯಾಗ ಬಲಿದಾನದ ಕಾರಣ ನಾವಿಂದು ಸ್ವಾತಂತ್ರ್ಯ ಭಾರತದ ಪೌರರೆನಿಸಿದ್ದೇವೆ. ಸ್ವಾತಂತ್ರ್ಯ ದಿನಾಚರಣೆ ದಿನ ಎಲ್ಲಿ ನೋಡಿದರೂ ತ್ರಿವರ್ಣ ಧ್ವಜ ಹಾರಾಡುವುದನ್ನು ನೋಡುವುದೇ ಒಂದು ಸಂಭ್ರಮ. ಹಾಗೂ ನಾವು ಸಮವಸ್ತ್ರ ಧರಿಸಿ ನಮ್ಮ ಶಾಲೆಯಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ಸಿಹಿ ತಿಂಡಿಗಳನ್ನು ಹಂಚುವುದೇ ಒಂದು ಸಂಭ್ರಮ. ಆದರೆ ಈ ಕೊರೋನಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ವರ್ಷದಲ್ಲಿ ನಮಗೆ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿಲ್ಲದಂತಾಯಿತು ಎಂಬುದು ಬೇಸರದ ವಿಷಯವಾಗಿದೆ. ಆದರೂ ನಾನಿಂದು ಭಾಷಣದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ನನಗೆ ಖುಷಿ ಕೊಟ್ಟಿದೆ ಎಂದು ಹೆಮ್ಮೆಯಿಂದ ಹೇಳಲು ಇಚ್ಛಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಗೌರವಾನ್ವಿತ